ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪ್ರಿಯರೇ, ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ದೇವರ ವಾಕ್ಯವನ್ನು ಆಲಿಸಿಕೊಂಡು ನಂತರ ಈ ದಿನದ ಧ್ಯಾನವನ್ನು ನಾವು ಮಾಡೋಣ. ಸಂತ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 10 ವಾಕ್ಯ 17ರಿಂದ ಮುಂದಕ್ಕೆ. ಸಿರಿವಂತರಿಗೆ ಸವಾಲು. ಅಲ್ಲಿಂದ ಯೇಸು ಸ್ವಾಮಿ ಪ್ರಯಾಣವನ್ನು ಮುಂದುವರಿಸಿದರು. ದಾರಿಯಲ್ಲಿ ಒಬ್ಬನು ಅವರ ಬಳಿಗೆ ಓಡಿ ಬಂದು ಮೊಣಕಾಲೂರಿ, ಒಳ್ಳೆಯ ಗುರುವೇ, ಅಮರ ಜೀವವು ನನಗೆ ಪ್ರಾಪ್ತಿಯಾಗಬೇಕಾದರೆ ನಾನೇನು ಮಾಡಬೇಕು ಎಂದು ಕೇಳಿದನು. ನೀನು ನನ್ನನ್ನು ಒಳ್ಳೆಯವನೆಂದು ಕರೆಯುವುದೇಕೆ? ದೇವರೊಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಒಳ್ಳೆಯವರಲ್ಲ. ದೈವಾಜ್ಞೆಗಳು ನಿನಗೆ ತಿಳಿದೇ ಇವೆ. ನರಹತ್ಯೆ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಮೋಸ ಮಾಡಬೇಡ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸು ಎಂದು ಯೇಸು ಉತ್ತರವಿತ್ತರು. ಅದಕ್ಕೆ ಅವನು, ಗುರುದೇವ, ನಾನು ಬಾಲ್ಯದಿಂದಲೇ ಇವೆಲ್ಲವನ್ನು ಅನುಸರಿಸಿಕೊಂಡು ಬಂದಿದ್ದೇನೆ ಎಂದು ಹೇಳಿದನು. ಆಗ ಯೇಸು ಅವನನ್ನು ಮಮತೆಯಿಂದ ಈಕ್ಷಿಸಿ, ನೀನು ಮಾಡಬೇಕಾದ ಕಾರ್ಯವೊಂದು ಬಾಕಿ ಇದೆ. ಹೋಗು, ನಿನ್ನ ಆಸ್ತಿ ಪಾಸ್ತಿಯನ್ನೆಲ್ಲ ಮಾರಿ ಬಡಬಗ್ಗರಿಗೆ ದಾನ ಮಾಡು, ಸ್ವರ್ಗದಲ್ಲಿ ನಿನಗೆ ಸಂಪತ್ತು ಇರುತ್ತದೆ. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದರು. ಯೇಸುವಿನ ಈ ಮಾತನ್ನು ಕೇಳುತ್ತಲೇ ಅವನ ಮುಖ ಪೆಚ್ಚಾಯಿತು. ಅವನು ಖಿನ್ನ ಮನಸ್ಕನಾಗಿ ಅಲ್ಲಿಂದ ಹೊರಟು ಹೋದನು, ಏಕೆಂದರೆ ಅವನಿಗೆ ಅಪಾರ ಆಸ್ತಿಪಾಸ್ತಿ ಇತ್ತು. ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ. ಪ್ರಿಯರೇ, ಸಮಾಜದಲ್ಲಿ ಬೇರೆ ಬೇರೆ ವರ್ಗದ ಅಂತಸ್ತುಗಳ ಜನರನ್ನು ನಾವು ಕಾಣುತ್ತೇವೆ. ಹಲವಾರು ಜನರು ಈ ಮಧ್ಯಮ ವರ್ಗಕ್ಕೆ ಸೇರುತ್ತಾರಾದರೆ, ಇನ್ನೆಷ್ಟೋ ಜನರು ಬಡತನದಲ್ಲಿ ಸಿಲುಕಿ ಹಾಕಿಕೊಂಡವರಿದ್ದಾರೆ. ಮತ್ತೆ ಕೆಲವರು ಅವರು ಉನ್ನತ ಸ್ತರದಲ್ಲಿ ಅಂತಸ್ತಿನಲ್ಲಿ ಇರುವುದನ್ನು ಕೂಡ ನಾವು ಕಾಣುತ್ತೇವೆ. ಇದನ್ನು ನಾವು ಆರ್ಥಿಕ ದೃಷ್ಟಿಯಿಂದ ನೋಡುವುದಾದರೆ ಶ್ರೀಮಂತರು, ಮಧ್ಯಮ ವರ್ಗದವರು, ಬಡವರು ಅಂತ ನಾವು ನೋಡುತ್ತೇವೆ. ಎಲ್ಲ ಮನುಷ್ಯರಲ್ಲಿ ಒಂದು ಸಾಮಾನ್ಯ ಆಸೆ ಇರುತ್ತದೆ. ಅದೇನಂತ ಹೇಳಿದರೆ, ನಾನು ಈ ಶ್ರೀಮಂತಿಕೆಯ ಏಣಿಯಲ್ಲಿ ಏರುತ್ತಾ ಮೇಲಕ್ಕೆ ಹೋಗಬೇಕು ಎನ್ನುವಂಥ ಕನಸು ಕಾಣುವವರು ಹಲವಾರು ಮಂದಿ ಇದ್ದಾರೆ. ಯಾರೆಲ್ಲರೂ ಕೂಡ ಈ ಶ್ರೀಮಂತಿಕೆಯ ಏಣಿಯಲ್ಲಿ ಮೇಲಕ್ಕಿದ್ದಾರೆ, ಅವರು ಕೂಡ ತಾನು ಯಾವಾಗಲೂ ಇಲ್ಲೇ ಇರಬೇಕಂತ ಅವರು ಕೂಡ ಮನಸ್ಸು ಮಾಡಿರ್ತಾರೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ರೂಪಿಸಿಕೊಂಡಿರ್ತಾರೆ. ಈ ಬಡವರು ತಾನು ತನ್ನ ಈ ಸ್ಥಿತಿಯಿಂದ ಮೇಲಕ್ಕೆ ಬರಬೇಕು ಎಂದು ಕನಸು ಕಾಣ್ತಾರೆ, ಪ್ರಯತ್ನ ಪಡುತ್ತಾರೆ. ಮಧ್ಯಮ ವರ್ಗದಲ್ಲಿ ಇರುವವರು ತಾನು ಇನ್ನೂ ಕೂಡ ಎತ್ತರಕ್ಕೆ ಏರಬೇಕು ಎಂಬ ಒಂದು ಪ್ರಯತ್ನವನ್ನು ಮಾಡುತ್ತಾ ಇರ್ತಾರೆ. ಹೀಗಿರುವಾಗ ಇವತ್ತಿನ ಸುವಾರ್ತೆಯು ನಮಗೆಲ್ಲರಿಗೂ ಕೂಡ ಒಂದು ಪಂಥಾವನವಾಗಿದೆ, ಚಾಲೆಂಜ್.
ಅದೇನಂತ ಹೇಳಿದರೆ, ಸಿರಿವಂತರಿಗೆ ಸ್ವರ್ಗ ಸಾಮ್ರಾಜ್ಯ ಸೇರಲು ಎಷ್ಟು ಕಷ್ಟ ಎಂಬುದನ್ನು ಯೇಸು ಸ್ವಾಮಿ ತಿಳಿಯಪಡಿಸುತ್ತಾರೆ. ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರಬಹುದು, ಸಹಜವಾಗಿ ಬರುತ್ತದೆ. ಅದೇನಂತ ಹೇಳಿದರೆ, ಶ್ರೀಮಂತಿಕೆ ಅದು ದುಷ್ಟವೇ, ಅದು ಕೆಟ್ಟದೇ ಎಂಬ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಹಳೆ ಒಡಂಬಡಿಕೆಯಲ್ಲಿ ಜನರಲ್ಲಿ ಒಂದು ತಿಳುವಳಿಕಿತ್ತು. ಅದೇನಂತ ಹೇಳಿದರೆ, ದೀರ್ಘಕಾಲ ಜೀವಿಸುವುದು ಮತ್ತೆ ಸಿರಿ ಸಂಪತ್ತು ಉಂಟಂತ ಹೇಳಿದರೆ ಅದು ದೇವರ ಆಶೀರ್ವಾದ ಅಂತ ಜನರು ತಿಳಿದುಕೊಳ್ಳುತ್ತಿದ್ದರು. ಅದಕ್ಕಾಗಿಯೇ ನಾವು ನೋಡುತ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಯೋಬನಲ್ಲಿದ್ದಂಥ ಶ್ರೀಮಂತಿಕೆ ಅದು ಕಳೆದುಕೊಂಡಾಗ ಸೈತಾನನು ಹಾಗೆ ಮಾಡುತ್ತಾನೆ ಪರೀಕ್ಷೆ ಮಾಡುವುದಕ್ಕೋಸ್ಕರ. ಆತನ ಮಿತ್ರರು ಹೀಗೆ ತಿಳಿದುಕೊಳ್ಳುತ್ತಾರೆ, ಈತನು ತಿಳಿದು ಅಥವಾ ತಿಳಿಯದೆ ಅಥವಾ ಆತನ ಮಕ್ಕಳು ಎಲ್ಲಿಯಾದರೂ ಅಥವಾ ಆತನ ಹಿರಿಯರು ಏನಾದರೂ ಪಾಪ ಮಾಡಿರಬೇಕು, ಅದಕ್ಕಾಗಿ ಆತನಿಗೆ ಕಾಯಿಲೆ ಬಂದಿದೆ, ಆತನಲ್ಲಿದ್ದಂತಹ ಸಿರಿ ಸಂಪತ್ತು ಹೊರಟು ಹೋಗಿದೆ ಎಂಬುದಾಗಿ. ಯಾರು ದೀರ್ಘಕಾಲ ಬಾಳುತ್ತಾರೆ, ಯಾರಲ್ಲಿ ಸಿರಿ ಸಂಪತ್ತು ಉಂಟು, ಆತನಿಗೆ ಆಶೀರ್ವಾದ ಉಂಟು ಎಂಬ ಒಂದು ಅರ್ಥ. ಅದು ಆಗ ಯಾಕೆ, ಇವಾಗ ಕೂಡ ಜನರು ಅದನ್ನೇ ಅರ್ಥ ಮಾಡಿಕೊಳ್ಳುತ್ತಾರೆ. ಏನಂತ ಹೇಳಿದರೆ, ಯಾರಲ್ಲಿ ಬೇಕಾದಷ್ಟು ಸಂಪತ್ತುಂಟು ಅವರು ಆಶೀರ್ವಾದ ಪಡೆದವರು, ಯಾರು ಬಡತನದಲ್ಲಿ ಕೊರಗ್ತಾ ಇದ್ದಾರೆ ಅವರು ಶಾಪಕ್ಕೆ ಒಳಗಾದವರು. ಇಂಥ ಎಲ್ಲ ತಿಳುವಳಿಕೆಯಿಂದ ಜನರು ಕಾಣುವುದನ್ನು ನಾವು ನೋಡುತ್ತೇವೆ. ಆದರೆ ಈ ತಿಳುವಳಿಕೆ ಸರಿಯಾದ ತಿಳುವಳಿಕೆ ಅಲ್ಲ. ಯಾರ ಹತ್ರ ಸಂಪತ್ತುಂಟು ಅವರೆಲ್ಲರೂ ಕೂಡ ಆಶೀರ್ವಾದದಿಂದ ಕೂಡಿರಬೇಕಂತಲೇ ಇಲ್ಲ. ಯಾರೆಲ್ಲ ಬಡತನದಲ್ಲಿದ್ದಾರೆ ಅವರೆಲ್ಲ ಶಾಪಗ್ರಸ್ತರಲ್ಲ. ಒಬ್ಬ ಮನುಷ್ಯನು ಶ್ರೀಮಂತನು ಯೇಸು ಸ್ವಾಮಿ ಹತ್ರ ಬಂದು ಕೇಳುತ್ತಾನೆ, ಸ್ವರ್ಗ ಸಾಮ್ರಾಜ್ಯವನ್ನು ಪಡೆಯಬೇಕಿದ್ರೆ ನಾನು ಏನು ಮಾಡಬೇಕು ಎಂಬುದಾಗಿ ಕೇಳುತ್ತಾನೆ. ಇದರ ಅರ್ಥ ಏನು? ಆತನಿಗೆ ಶ್ರೀಮಂತಿಕೆ ಇತ್ತು ಅಂದರೆ ಆತನಿಗೆ ಇದು ತಿಳಿದಿತ್ತು, ಶ್ರೀಮಂತಿಕೆ ಇದ್ದರೂ ಕೂಡ ತಾನು ಸ್ವರ್ಗ ಸಾಮ್ರಾಜ್ಯಕ್ಕೆ ಹೋಗಲಿಕ್ಕೆ ಅಸಾಧ್ಯ ಎಂಬುದು ತಿಳಿದಿತ್ತು. ಅದಕ್ಕಾಗಿ ಬಂದು ಆತನು ಯೇಸು ಸ್ವಾಮಿ ಹತ್ರ ಈ ಒಂದು ಪ್ರಶ್ನೆಯನ್ನು ಕೇಳುತ್ತಾನೋ ಅದನ್ನು ನಾವು ಮುಂದಕ್ಕೆ ನೋಡುತ್ತೇವೆ. ಒಳ್ಳೆಯ ಗುರುವೇ ಅಂತ ಯೇಸುವನ್ನು ಸಂಬೋಧಿಸುತ್ತಾನೆ. ಜನರೆಲ್ಲರೂ ಕೂಡ ಯೇಸುವನ್ನು ಗುರು ಅಂತ ತಿಳಿದುಕೊಂಡಿದ್ದರು ಮತ್ತು ಅವರಲ್ಲಿಗೆ ಬರುತ್ತಿದ್ದರು. ಎಲ್ಲರೂ ಕೂಡ ಜನ ತಿಳಿದಿದ್ದರು, ಇವರು ದೇವಪುರುಷ ಅಂತ ಎಲ್ಲರೂ ಕೂಡ ತಿಳಿದುಕೊಂಡಿದ್ದರು. ಸರಿಯಾಗಿ ತಿಳಿದುಕೊಳ್ಳದಿದ್ದರೆ ದೇವರ ಕುಮಾರ. ಅದಕ್ಕಾಗಿ ಎಲ್ಲರ ಮುಂದೆ ಆ ಒಬ್ಬ ಶ್ರೀಮಂತ ತರುಣ ಬರುತ್ತಾನೆ ಮತ್ತೆ ಕೇಳುತ್ತಾನೆ, ಒಳ್ಳೆಯ ಗುರುವೇ, ಈ ಸ್ವರ್ಗ ಸಾಮ್ರಾಜ್ಯವನ್ನು ಪಡೆಯಬೇಕಿದ್ರೆ ನಾನು ಏನು ಮಾಡಬೇಕು? ಆತನೊಂದು ಉದ್ದೇಶದಿಂದ ಬರುತ್ತಾನೆ. ಅದೇನಂತ ಹೇಳಿದರೆ, ನೆರೆದಿದ್ದ ಎಲ್ಲ ಜನರ ಮುಂದೆ ಒಂದು ಮಾತು ಆತನಿಗೆ ಕೇಳಬೇಕಿತ್ತು, ಜನರು ಅದನ್ನು ಕೇಳಿಸಿಕೊಳ್ಬೇಕಿತ್ತು. ಯಾರಿಂದ? ಯೇಸು ಸ್ವಾಮಿಯಿಂದ. ಯೇಸು ಸ್ವಾಮಿ ಏನು ಹೇಳ್ತಾರೆ? ನೀನು ಆಜ್ಞೆಗಳನ್ನು ಪಾಲಿಸು, ನಿನಗೆ ಆಜ್ಞೆಗಳು ಏನಂತ ತಿಳಿದೇ ಇವೆ. ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ಮತ್ತೆ ವ್ಯಭಿಚಾರ ಮಾಡಬೇಡ, ನಿನ್ನ ತಂದೆ ತಾಯಿಗಳಿಗೆ ನೀನು ಗೌರವಿಸು, ಇದೆಲ್ಲ ಹೇಳ್ತಾರೆ ಯೇಸು ಸ್ವಾಮಿ. ಆಗ ಆ ತರುಣ ಹೇಳ್ತಾನೆ, ಇದೆಲ್ಲವನ್ನು ಕೂಡ ನಾನು ನನ್ನ ಬಾಲ್ಯದಿಂದಲೇ ಮಾಡುತ್ತಾ ಇದ್ದೇನೆ. ಆಗ ಆ ತರುಣ ಒಂದು ಉತ್ತರವನ್ನು ಅಪೇಕ್ಷಿಸುತ್ತಾ ಇದ್ದ. ಅದೇನಂತ ಹೇಳಿದ್ರೆ, ಶಾಬಾಸ್ ತರುಣ, ನೀನು ಬಾಲ್ಯದಿಂದಲೇ ಇದೆಲ್ಲವನ್ನು ಕೂಡ ಮಾಡುತ್ತಾ ಬಂದಿದ್ದಿ, ಸ್ವರ್ಗ ಸಾಮ್ರಾಜ್ಯ ನಿನಗೆ ಸಿಕ್ಕೇ ಸಿಗುತ್ತದೆ ಎಂಬ ಒಂದು ಉತ್ತರವನ್ನು ಅಪೇಕ್ಷಿಸುತ್ತಿದ್ದ. ಎಲ್ಲರ ಮುಂದೆ ಆತನು ಹೊಗಳಿಕೆಯನ್ನು ಕೇಳಲಿಕ್ಕೆ ಬಯಸುತ್ತಿದ್ದ. ಯೇಸು ಸ್ವಾಮಿ ಆತನ ಶಿಫಾರಸು ಮಾಡಿದರು, ಮಮತೆಯಿಂದ ದೃಷ್ಟಿ ಬೀರಿದರು ಆತನ ಮೇಲೆ. ಒಳ್ಳೆಯದು, ನೀನೇನು ಮಾಡ್ತಾ ಇದ್ದೀಯ ಒಳ್ಳೆಯದು, ಆದರೆ
ಒಂದು ವಿಚಾರ ಬಾಕಿ ಇದೆ, ಅದನ್ನು ಹೋಗಿ ನೀನು ಮಾಡು. ಆ ತರುಣನಿಗೆ ಏನು ಕೇಳಲಿಕ್ಕೆ ಬೇಡ ಇತ್ತೋ ಅದು ಎಲ್ಲರ ಮುಂದೆ ಆತನು ಕೇಳಿಸಿಕೊಳ್ಳುತ್ತಾನೆ. ಅದೇನಂತ ಹೇಳಿದ್ರೆ, ಹೋಗು, ನಿನ್ನಲ್ಲಿ ಅಪಾರ ಸಂಪತ್ತು ಉಂಟು, ಸಿರಿ ಸಂಪತ್ತು ಉಂಟು, ಅದನ್ನು ನೀನು ಮಾರು, ಮತ್ತೆ ನೀನು ಬಡಬಗ್ಗರಿಗೆ ದಾನ ಮಾಡು, ನಿನಗೆ ಸ್ವರ್ಗ ಸಾಮ್ರಾಜ್ಯ ಕಾದಿದೆ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಏನು ಕೇಳಲಿಕ್ಕೆ ಬಂದಿದ್ದಾನೋ ಅದು ಆತನಿಗೆ ಸಿಗ್ಲಿಲ್ಲ, ಏನು ಕೇಳಲಿಕ್ಕೆ ಬೇಡ ಇತ್ತೋ ಅದು ಆತನಿಗೆ ಎಲ್ಲರ ಮುಂದೆ ಕೇಳಲಿಕ್ಕೆ ಸಿಕ್ಕಿತು. ಆತನ ಮುಖ ಸಪ್ಪೆ ಆಯಿತು. ಮತ್ತೆ ಆತನು ಈ ದುಃಖದಿಂದ ಅಥವಾ ಬೇಸರದಿಂದ ಖಿನ್ನ ಮನಸ್ಕನಾಗಿ, ಚಿಕ್ಕ ಮನಸ್ಸಿನಾಗಿ ಆತನು ಹೋಗಿಬಿಟ್ಟನು. ಯಾಕಂತ ಹೇಳಿದ್ರೆ ಆತನಲ್ಲಿ ಅಪಾರ ಆಸ್ತಿ ಪಾಸ್ತಿ ಇತ್ತು. ಪ್ರಿಯರೇ, ಮೇಲ್ನೋಟಕ್ಕೆ ನಮಗೆ ಹೀಗೆ ಕಾಣ್ತದೆ, ಈ ತರುಣನು ಎಲ್ಲ ಆಜ್ಞೆಗಳನ್ನು ಪಾಲಿಸ್ತಾ ಬಂದಿದ್ದನು. ಆತನು ಧಾರ್ಮಿಕ ಮುಖಂಡರಿಂದ ತಿಳಿದುಕೊಂಡಿದ್ದನು, ಏನೆಲ್ಲ ಆಜ್ಞೆಗಳನ್ನು ಪಾಲಿಸಬೇಕು ಅದೆಲ್ಲವನ್ನು ಕೂಡ ಪಾಲಿಸ್ತಾ ಬರ್ತಿದ್ದನು. 10 ಆಜ್ಞೆಗಳನ್ನು, ದೇವರನ್ನು ಆರಾಧಿಸುವುದು, ತಂದೆ ತಾಯಿಗಳನ್ನು ಗೌರವಿಸುವುದು, ಇತರ ಜನರೊಟ್ಟಿಗೆ ಹೇಗೆ ಬಾಳ್ಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಬಂದಿದ್ದನು. ಆತನು ಉಪವಾಸ ಮಾಡ್ತಿದ್ದನು, ದಾನ ಧರ್ಮವನ್ನು ಕೂಡ ಮಾಡ್ತಿದ್ದನು. ಈಗ ಪ್ರಶ್ನೆ ಏನಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡಿದ ಮೇಲೆ ಯೇಸು ಸ್ವಾಮಿ ಅವನಿಗೆ ಹೇಳ್ತಾರೆ, ನಿನ್ನಲ್ಲಿದ್ದಂಥ ಆಸ್ತಿ ಪಾಸ್ತಿಯನ್ನು ನೀನು ಹೋಗು ಮಾರು, ಮತ್ತೆ ಆಮೇಲೆ ಏನು ಮಾಡ್ಬೇಕಂತ ಹೇಳಿದ್ರೆ ಅದನ್ನೆಲ್ಲವನ್ನು ಕೂಡ ನೀನು ಹಂಚು, ನಂತರ ನನ್ನ ಹಿಂದೆ ಬಾ. ನಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ತದೆ, ಇಷ್ಟೆಲ್ಲ ಮಾಡಿದಂಥ ಒಳ್ಳೆಯ ತರುಣ ಯಾಕೆ ಮುಖ ಸಪ್ಪೆ ಮಾಡಿಕೊಂಡು ಹೋದನು? ನಮಗೆ ಅಪರೂಪಕ್ಕೆ ಸಿಗ್ತಾರೆ ತುಂಬ ಧನ ಸಂಪತ್ತು ಇದ್ದವರು, ಸಿರಿ ಸಂಪತ್ತು ಇದ್ದವರು, ದೇವರನ್ನು ನಂಬಿ ಆರಾಧಿಸುವವರು ವಿರಳವಾಗಿ ಕಾಣ್ತಾರೆ ನಮಗೆ. ಯಾವಾಗ ಸಿರಿ ಸಂಪತ್ತು ಬರ್ತದೆ, ಜನರು ಅಹಂಕಾರದಿಂದ ಮತ್ತು ಗರ್ವದಿಂದ ಅವರು ತುಂಬಿರುತ್ತಾರೆ. ಆದರೆ ಕೆಲವು ಬಾರಿ ನಮಗೆ ಇಂಥ ಒಳ್ಳೆ ಮನುಷ್ಯರು ಕೂಡ ಕಾಣ್ತಾರೆ. ಅದೇನಂತ ಹೇಳಿದರೆ, ಅವರಲ್ಲಿ ಸಿರಿ ಸಂಪತ್ತು ಉಂಟು, ಧನ ಉಂಟು, ಅದರ ಜೊತೆಗೆ ಅವರು ದೇವಾಲಯಕ್ಕೆ ಹೋಗ್ತಾರೆ, ದೇವರ ಆರಾಧನೆ ಮಾಡ್ತಾರೆ. ಮತ್ತೆ ಏನು ಆತನಲ್ಲಿ ಕಮ್ಮಿ ಕಂಡಿತು ಯೇಸು ಸ್ವಾಮಿಗೆ? ಆತನು ಅಷ್ಟೆಲ್ಲ ಒಳ್ಳೆದನ್ನು ಮಾಡ್ತಾನಾದ್ರೆ ಯೇಸು ಸ್ವಾಮಿ ಯಾಕೆ ಆತನಿಗೆ ಹೇಳಲಿಲ್ಲ, ಬೇಷ್ ತರುಣನೇ, ನಿನಗೆ ಸ್ವರ್ಗ ಸಾಮ್ರಾಜ್ಯ ಕಾದಿದೆ ಅಂತ ಯಾಕೆ ಹೇಳಲಿಲ್ಲ? ಪ್ರಿಯರೇ, ನಾವೊಂದು ಪ್ರಶ್ನೆಯನ್ನು ಕೇಳಬೇಕು. ಅದನ್ನು ಕೇಳಬೇಕು, ನಾವು ನಮಗೇ ಕೇಳಬೇಕು. ಆ ಪ್ರಶ್ನೆ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯನು ಇತರರದ್ದು ಕದಿಯುವುದಿಲ್ಲ, ಇತರರಿಗೆ ಮೋಸ ಮಾಡುವುದಿಲ್ಲ, ಆಮೇಲೆ ಸುಳ್ಳು ಸಾಕ್ಷಿ ಹೇಳುವುದಿಲ್ಲ, ಕೆಟ್ಟದನ್ನು ಮಾಡುವುದಿಲ್ಲ. ಇಷ್ಟೆಲ್ಲ ಕೂಡ ನಯ ವಿನಯವಾದಂಥ ಈ ಜೀವನ ಮಾಡುವ ತರುಣನಿಗೆ ಅಷ್ಟೆಲ್ಲ ಆಸ್ತಿ ಪಾಸ್ತಿ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಅದು? ಎಲ್ಲ ಮನುಷ್ಯರಿಗೆ ಇರುವಂಥದ್ದು ಕೇವಲ 24 ಗಂಟೆ ಒಂದು ದಿವಸದಲ್ಲಿ. ಎಷ್ಟೇ ದುಡಿದರೂ ಕೂಡ ಒಬ್ಬ ಮನುಷ್ಯನು ಆತನು ಈ ಒಂದು ದಿವಸದ ಯೋಚನೆ ಮಾಡುವ 2/3 ಭಾಗ ಆತನು ಕೆಲಸ ಮಾಡುತ್ತಾನೆ. ಯಾರು ಕೂಡ ಮಾಡುವುದಿಲ್ಲ, ಅಷ್ಟು ಅಗತ್ಯ ಕೂಡ ಇಲ್ಲ. ಆದರೂ ಕೂಡ ಸಾಮಾನ್ಯ ಮನುಷ್ಯರಿಗಿಂತ ಆತನಲ್ಲಿ 1-2 ಪಟ್ಟು ಜಾಸ್ತಿ ಆಸ್ತಿ ಪಾಸ್ತಿ ಇರಬಹುದು. ಆದರೆ ಅದು ಹೇಗೆ ಕೆಲವರಲ್ಲಿ ಈ ಬಹುಮಡಿ ಕಟ್ಟಡಗಳು ಇರುತ್ತವೆ, ಅದು ಕೂಡ ವ್ಯಾಪಾರಕ್ಕಾಗಿ ಅಲ್ಲ, ಅದು ವಾಸ ಮಾಡಲಿಕ್ಕೆ
25-30 ಈ ಅಂತಸ್ತಿನ ಮನೆಗಳು ಹೇಗೆ ಇರುತ್ತವೆ? ಅಲ್ಲಿ ಇರುವವರು ಕೇವಲ 3 ಅಥವಾ 4 ಮಂದಿ ಮಾತ್ರ. ಅದು ಹೇಗೆ ಸಾಧ್ಯವಾಗ್ತದೆ ಅವರಿಗೆ ಇಂಥ ಒಂದು ಬಹುಮಡಿ ಕಟ್ಟಡದಲ್ಲಿ ಇರಲಿಕ್ಕೆ? ಅದೇ ಬೇರೆಯವರು ಕೆಲಸ ಮಾಡೋಕ್ಕಿಂತ 2 ಪಟ್ಟು ಜಾಸ್ತಿ ಕೆಲಸ ಮಾಡಿದಾರಂತ ಯೋಚನೆ ಮಾಡುವ. ಆದರೂ ಕೂಡ ಈ ಒಂದು ಐಷಾರಾಮ್ಯ ಜೀವನ ಹೇಗೆ ಬರುತ್ತದೆ ಅವರಿಗೆ? ಇರಬಹುದು, ಅವರು ಕೂಡ ದೇವಸ್ಥಾನಕ್ಕೆ ದೇವಾಲಯಕ್ಕೆ ಹೋಗ್ತಾರೆ, ಅವರು ಕೂಡ ಏನು ದಾನ ಧರ್ಮ ಮಾಡ್ತಾರೆ, ಉಪವಾಸ ಮಾಡ್ತಾರೆ, ಧರ್ಮ ಹೇಳಿದ ಹಾಗೆ. ಆದರೆ ಇಷ್ಟೆಲ್ಲ ಸಿರಿ ಸಂಪತ್ತು ಎಲ್ಲಿಂದ ಬರ್ತದೆ ಅವರಿಗೆ? ಇನ್ನೊಂದು ಪ್ರಶ್ನೆಯನ್ನು ಕೇಳುವ. ಮನುಷ್ಯನಿಗೆ ಪ್ರಯಾಣ ಮಾಡಲಿಕ್ಕೆ ವಾಹನ ಬೇಕು. ಆತನು ಒಳ್ಳೆಯ ವಾಹನದಲ್ಲಿ ಪ್ರಯಾಣ ಮಾಡಿದರು, ಕೆಟ್ಟ ವಾಹನದಲ್ಲಿ ಪ್ರಯಾಣ ಮಾಡಿದರು ಹೋಗಿ ತಲುಪುವುದು ಒಂದೇ ಜಾಗಕ್ಕೆ. ಸ್ವಲ್ಪ ಸಮಯ ಜಾಸ್ತಿ ಕಡಿಮೆ ಇರಬಹುದು. ಸ್ವಲ್ಪ ಈ ಪ್ರಯಾಣ ಮಾಡುವಂಥ ವಾಹನ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಕಂಫರ್ಟ್ಸ್ ಅಂದರೆ ಸ್ವಲ್ಪ ಆರಾಮವಾಗಿ ಪ್ರಯಾಣ ಮಾಡಬಹುದು. ಆದರೆ ಒಬ್ಬ ಮನುಷ್ಯನು ಪ್ರಯಾಣ ಮಾಡುವುದಕ್ಕೋಸ್ಕರ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡಿ ಒಂದು ವಾಹನವನ್ನು ಖರೀದಿ ಮಾಡಿ ಹೇಗೆ ಓಡಾಡುತ್ತಾನೆ? ಇದರ ಹಿಂದಿನ ರಹಸ್ಯವೇನು? ಇದು ಹೇಗೆ ಸಾಧ್ಯ? ಕೆಲವರು ಪ್ರತಿನಿತ್ಯ ಕೂಡ ಬಾಡೂಟವನ್ನು ಊಟ ಮಾಡ್ತಾರೆ, ಇನ್ನು ಕೆಲವರು ಊಟನೇ ಇಲ್ಲದೆ ಮಲಗುತ್ತಾರೆ. ಹೇಗೆ? ನಾವು ಪ್ರಶ್ನೆ ಕೇಳಲಿಕ್ಕೆ ಹೋಗುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ನಾವು ಪ್ರಶ್ನೆ ಕೇಳುವಾಗ ಇತರರು ಯಾರಾದರೂ ಕೇಳಿದರೆ ನಮ್ಮ ಮೇಲೆ ಯಾರಾದರೂ ಸಿಟ್ಟುಕೊಂಡಾರು ಅಥವಾ ನಾವು ಮತ್ಸರದಿಂದ ಇದನ್ನು ಕೇಳುತ್ತೇವೆ ಎಂಬ ಪ್ರಶ್ನೆ ಬರಬಹುದು. ಆದರೆ ನಾವು ಅದನ್ನು ಕೇಳಿದಾಗ ಮತ್ತೆ ಅವಲೋಕಿಸಿದಾಗ ಮಾತ್ರ ನಮಗೆ ಅರ್ಥ ಆಗ್ತದೆ ಯಾಕೆ ಈ ಶ್ರೀಮಂತ ತರುಣನು ತನ್ನ ಮುಖವನ್ನು ಸಪ್ಪೆ ಮಾಡಿ ಖಿನ್ನ ಮನಸ್ಸಿನಾಗಿ ಹೋದನು. ಹೇಗೆ ಸಾಧ್ಯ? ಒಬ್ಬನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನಾದರೆ ಅದೆಲ್ಲ ಅಷ್ಟು ಆಸ್ತಿ ಪಾಸ್ತಿ ಬರಲಿಕ್ಕೆ ಹೇಗೆ ಸಾಧ್ಯ? ಒಂದು ಉದಾಹರಣೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ ಪ್ರಿಯರೇ. ನಮಗೆ ಊಟ, ಆಹಾರ ಇದು ನಮ್ಮ ಮೂಲಭೂತ ಹಕ್ಕು, ನಮಗೆ ಒಂದು ಅಗತ್ಯ ಕೂಡ ಆಗಿದೆ, ನಮಗೆ ಬೇಕು. ಹಾಗೇನೆ ನಮಗೆ ಕಾಯಿಲೆ ಬಂದಾಗ ಮದ್ದು ಕೂಡ ಬೇಕು. ನೋಡಿ ಪ್ರಿಯರೇ, ನಾವು ಅವಲೋಕನ ಮಾಡಿದಾಗ ನಮಗೆ ತಿಳಿಯುತ್ತದೆ ಹೇಗೆ ಎಲ್ಲ ಜನರು ಮೋಸ ಹೋಗ್ತಾರೆ, ಜನ ಮೋಸ ಮಾಡ್ತಾರೆ ಅಂತ ಹೇಳಿಕೊಂಡು. ಒಂದು ವಿಡಿಯೋ ಚಿತ್ರವನ್ನು ನೋಡಿದ್ದೆ. ಆ ವಿಡಿಯೋ ಚಿತ್ರಣ ಅದು ಈ ಒಂದು ಮದ್ದು ಮಾರುವಂತಹ ಅಂಗಡಿಯ ಮಾಲೀಕನದ್ದು, ಬೇರೆ ಯಾರಲ್ಲ, ಸ್ವತಃ ಆತನು ಅಂಗಡಿಯ ಮಾಲೀಕ, ಫಾರ್ಮಸಿ. ಆತನು ಏನು ಹೇಳ್ತಾನಂತ ಹೇಳಿದರೆ, ನೋಡಿ ನನ್ನಲ್ಲಿರುವಂಥ ಈ ಒಂದು ಗುಳಿಗೆಗಳು 10 ಗುಳಿಗೆಗಳಿವೆ, ಅದರ ನಿಜವಾದಂಥ ಅಥವಾ ಮುಖ ಬೆಲೆ ಏನಂತ ಹೇಳಿದ್ರೆ 520 ರೂಪಾಯಿ. 520 ರೂಪಾಯಿಗೆ ನಾನು ಇದನ್ನು ಮಾರಬಹುದು. ಆದರೆ ನಾನು ಇದನ್ನು 80 ರೂಪಾಯಿಗೆ ಮಾರ್ತೇನೆ. ಪ್ರಿಯರೇ, ಒಂದು ವಿಸ್ಮಯವಾದಂಥ ಸಂಗತಿ. 520 ರೂಪಾಯಿಯ ಮುಖ ಬೆಲೆ ಒಂದು 10-20 ರೂಪಾಯಿ ಕಡಿಮೆ ಮಾಡಿದ್ರೆ ತುಂಬ ಸಂತೋಷ ಆಗ್ತದೆ ಜನರಿಗೆ, ಪಡೆಯುವವರಿಗೆ. ಆತನು 80 ರೂಪಾಯಿಗೆ ಹೇಗೆ ಮಾರಾಟ ಮಾಡ್ತಾನೆ? ಏನೋ ಡೂಪ್ಲಿಕೇಟ್ ಮಾತ್ರೆಗಳನ್ನೇನು ಮಾರ್ತಾನೋ? ಕೆಲವು ಸರಿ ಹಾಗೆ ಮಾಡ್ತಾರೆ. ಬ್ರ್ಯಾಂಡ್ ಇರ್ತದೆ, ಅದರ ಒಳಗಿರುವಂಥ ವಸ್ತು ಮಾತ್ರ ಕಳಪೆ, ಡೂಪ್ಲಿಕೇಟ್. ಇದು ಹೀಗಲ್ಲ, ಇದು ಬ್ರಾಂಡೆಡ್ ಕಂಪನಿ ಇದ್ದು. ಅವನು ಹೇಳ್ತಾನೆ ಅದರದ್ದು ಗುಟ್ಟು ಏನಂತ. ಅದರ ಗುಟ್ಟು ರಹಸ್ಯ ಏನಂತ ಹೇಳಿದ್ರೆ, ಕಂಪನಿಯವರು ಆತನಿಗೆ 40 ರೂಪಾಯಿಗೆ ಕೊಡ್ತಾರೆ ಅದನ್ನು. ಮತ್ತೆ ಹೇಳ್ತಾರೆ
ನೀನು ಇದನ್ನು 520 ರೂಪಾಯಿಗೆ ಮಾರಬಹುದು. ಯಾಕಂತ ಹೇಳಿದ್ರೆ ಅದು ಎಪ್ರೂವ್ಡ್, ಅದರಲ್ಲಿ ಸೀಲ್ ಹಾಕಲಾಗಿದೆ. ಈ ಮನುಷ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತನು ಮಾರಿ ಬೇಕಾದಷ್ಟು ದುಡ್ಡು ಮಾಡಬಹುದು, ಬೇಕಾದಷ್ಟು ದುಡ್ಡು ಮಾಡಬಹುದು, ಯಾರು ಕೂಡ ಕೇಳುವಾಗಿಲ್ಲ. ಕಾನೂನಿನ ಪ್ರಕಾರ ಆತನು ಮಾಡ್ತಾನೆ. ಆದರೆ ಅವನು ಹೇಳ್ತಾನೆ, ನನ್ನ ಅಂತಃಕರಣ ಇದಕ್ಕೆ ಒಪ್ಪುವುದಿಲ್ಲ. ಯಾಕಂತ ಹೇಳಿದ್ರೆ 40 ರೂಪಾಯಿ ವಸ್ತನ್ನು 520 ರೂಪಾಯಿಗೆ ಹೇಗೆ ಮಾರುವುದು? ಎಷ್ಟು ಪಟ್ಟು ಜಾಸ್ತಿ ಆಯಿತು. ಅದಕ್ಕಾಗಿ ನಾನು 80 ರೂಪಾಯಿ ಮಾರ್ತೇನೆ, ನನಗೆ 40 ರೂಪಾಯಿ ಲಾಭ ಸಿಗ್ತದೆ, ಸಾಕು ನನಗೆ. ಯಾಕಂತ ಹೇಳಿದ್ರೆ ಮದ್ದು ತಗೊಳ್ಳುವವರು ಯಾರು? ಅವರು ಹಸಿವೆಗಾಗಿ ಮದ್ದನ್ನು ತೆಗೆದುಕೊಳ್ಳುವುದಿಲ್ಲ, ಅವರು ಶೋಕಿಗಾಗಿ ಮದ್ದನ್ನು ತೆಗೆದುಕೊಳ್ಳುವುದಿಲ್ಲ. ಅವರು ಮದ್ದನ್ನು ತೆಗೆದುಕೊಳ್ಳುವುದು ಯಾಕಂತ ಹೇಳಿದ್ರೆ ಆರೋಗ್ಯಕ್ಕೋಸ್ಕರ. ಅದಕ್ಕಾಗಿ ಈ ಆರೋಗ್ಯದ ವಿಚಾರದಲ್ಲಿ ನನಗೆ ವ್ಯಾಪಾರೀಕರಣ ಮಾಡಿ ಅನಗತ್ಯ ಲಾಭ ಪಡೆಯಲಿಕ್ಕೆ ಬೇಡ. ಪ್ರಿಯರೇ, ಏನೋ ಆ ಮನುಷ್ಯನಿಗೊಂದು ಅಂತಃಕರಣ ಉಂಟು, ಅದಕ್ಕಾಗಿ ಆತನು ಹಾಗೆ ಮಾಡುತ್ತಾನೆ. ಮತ್ತೆ ಇತರರಿಗೂ ಕೂಡ ಆತನು ತಿಳಿಸಿಕೊಡ್ತಾನೆ. ಸಮಾಜದಲ್ಲಿ ಎಲ್ಲರೂ ಕೂಡ ಹಾಗೆ ಮಾಡುವುದಿಲ್ಲ. ಅದಕ್ಕಾಗಿ ನಾವು ನೋಡಬಹುದು, ಇದೊಂದು ಉದಾಹರಣೆ ನಮ್ಮ ಸುತ್ತಮುತ್ತ ಹೇಗೆ ಏನು ನಡೀತದೆ ಎಂಬುದನ್ನು. ಪ್ರತಿಯೊಂದು ವಿಷಯದಲ್ಲಿ ಹೀಗೇನಿರ್ತದೆ. ಜನರೆಲ್ಲ ಮರುಳಾಗ್ತಾರೆ. ಹೇಗೆ ಮರುಳಾಗ್ತಾರೆ ಅಂತ ಹೇಳಿದ್ರೆ, ಈ ಟಿವಿ ಪರದೆಯ ಮೇಲೆ ಜನರು ಆಕರ್ಷಣೆಗೊಳ್ಳುವುದಕ್ಕೋಸ್ಕರ ಏನೆಲ್ಲ ತೋರಿಸ್ತಾರೆ ಅದನ್ನು ನೋಡ್ತಾರೆ ರಾತ್ರಿ ಹಗಲು, ಪ್ರತಿ ದಿವಸ, ಮತ್ತೆ ಹೋಗಿ ಪಡ್ಕೊಳ್ಳುತ್ತಾರೆ. ಏನು ಟಿವಿ ಪರದ ಮೇಲೆ ನೋಡ್ತಾ ಇದ್ದೇವೆ ಅದಕ್ಕೆ ಕೂಡ ನಾವು ಹಣ ಕೊಡ್ತಾ ಇದ್ದೇವೆ. ಪ್ರಿಯರೇ, ಈ ಅಡ್ವರ್ಟೈಸ್ಮೆಂಟ್ ಉಂಟು, ಅದರ ಹಣ ಚಿಲ್ಲರೆ ಹಣ ಅಲ್ಲ. ಅದು ಅವರು ಬೇಕಾದಷ್ಟು ಹಣ ಕೊಡಬೇಕು ಆ ಜಾಹೀರಾತು ಪ್ರಕಟಿಸಲಿಕ್ಕೆ. ಇರಬಹುದು ಮುದ್ರಣ ಈ ಮಾಧ್ಯಮಗಳಲ್ಲಿ ಅಥವಾ ಇಲೆಕ್ಟ್ರಾನಿಕ್ ಮಾಧ್ಯಮಗಳಲ್ಲಿ ಬೇಕಾದಷ್ಟು ಹಣ ಅವರಿಗೆ ಕೊಡಲಿಕ್ಕೆ ಉಂಟು. ಆ ಹಣ ಎಲ್ಲಿಂದ ಬರ್ತದೆ? ನಾವು ಅದನ್ನು ನೋಡಿಕೊಂಡು ಪರೋಕ್ಷವಾಗಿ ಆ ವಸ್ತುವನ್ನು ಖರೀದಿ ಮಾಡುವಾಗ ಅದಕ್ಕೆ ನಾವು ಹಣವನ್ನು ಪಾವತಿ ಮಾಡ್ತೇವೆ. ಯಾರು ನಮಗೋಸ್ಕರ ಧರ್ಮಕ್ಕೆ ಅದನ್ನು ತೋರಿಸುವುದಿಲ್ಲ ಅಥವಾ ಮಾಡುವುದಿಲ್ಲ. ಏನಾಗ್ತದೆ ಅಂತ ಹೇಳಿದ್ರೆ, ಜನರು ಏನೋ ಅವರಿಗೆ ದೇವರು ಬುದ್ಧಿ ಕೊಟ್ಟಿದ್ದಾರೆ, ಆ ಬುದ್ಧಿಯನ್ನು ಪ್ರಪಂಚದ ಜನರಿಗೆ ಉಪಯೋಗಕ್ಕೆ ಅದನ್ನು ಉಪಯೋಗಿಸೋಕ್ಕೋಸ್ಕರ ಬದಲಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಮೋಸ ಮಾಡುವುದು, ಬೇರೆ ಬೇರೆ ರೀತಿಯಲ್ಲಿ 40 ರೂಪಾಯಿ ವಸ್ತನ್ನು 520 ರೂಪಾಯಿಗೆ ಮಾರಬಹುದಾದ್ರೆ ಇನ್ನಷ್ಟು ವಿಚಾರಗಳು ವಸ್ತುಗಳು ನಮ್ಮ ಸಮಾಜದಲ್ಲಿ ಪ್ರತಿನಿತ್ಯ ಹೀಗೇನೆ ಆಗ್ತವೆ. ಪ್ರತಿಯೊಂದು ವಿಚಾರದಲ್ಲಿ ಕೂಡ. ಯಾಕೆ ಕೆಲವರು ತುಂಬಾ ಶ್ರೀಮಂತರಾಗ್ತಾರೆ, ಮತ್ತೆ ಹಲವಾರು ಜನರು ಅವರು ಬಡವರಾಗಿ ಉಳಿಯುತ್ತಾರೆ. ಯಾರು ಈ ವ್ಯಾಪಾರೀಕರಣವನ್ನು ಮಾಡ್ತಾರೋ ಅವರು ಕೆಲವರು, ಆ ವ್ಯಾಪಾರವನ್ನು ಯಾರು ಖರೀದಿ ಮಾಡ್ತಾರೋ ಅವರು ಹಲವಾರು ಜನರು, ಸಾವಿರಾರು ಜನರು. ಅವರು ಈ ಖರೀದಿ ಮಾಡುವಾಗ ಪಡೆಯುವಾಗ ಇರಬಹುದು ಸ್ವಲ್ಪ ಹಣ ಕೊಡ್ತಾರೆ. ಈ ಸ್ವಲ್ಪ ಹಣ ಲಕ್ಷಾಂತರ ಜನಗಳಿಂದ ಪಡೆಯುವಾಗ ಒಬ್ಬ ಮನುಷ್ಯ ಆತನೇನಾಗ್ತಾನೆ ಅಂತ ಹೇಳಿದ್ರೆ ಬಲಾಢ್ಯನಾಗ್ತಾನೆ. ಅದಕ್ಕಾಗಿ ನಾನು ಕದಿಯುವುದಿಲ್ಲ, ನಾನು ಸುಳ್ಳು ಸಾಕ್ಷಿ ಹೇಳುವುದಿಲ್ಲ, ನಾನು ಮೋಸ ಮಾಡುವುದಿಲ್ಲ ಅಂತ ಹೇಳಿದ ಮೇಲೆ ಯಾಕೆ ಆ ಅಪಾರ ಆಸ್ತಿ ಪಾಸ್ತಿ ಎಲ್ಲಿಂದ ಬಂತು? ಅದಕ್ಕಾಗಿ ಯೇಸು ಸ್ವಾಮಿ ಒಂದು ಆಳವಾದ ಪ್ರಶ್ನೆಯನ್ನು ಆ ತರುಣನ ಮುಂದೆ ಇಡ್ತಾರೆ. ನೀನೇನು ಕೆಟ್ಟದೇನು ಮಾಡಲಿಲ್ಲ ಅಲ್ಲ, ನೀನು ಆಜ್ಞೆಯನ್ನು ಪಾಲಿಸ್ತಾ ಬಂದಿದ್ದೀಯ. ಹಾಗಾದರೆ ನಿನ್ನಲ್ಲಿದ್ದಂಥ ಆಸ್ತಿ ಪಾಸ್ತಿಯನ್ನು ಮಾರು ಮತ್ತು ಬಡಬಗ್ಗರಿಗೆ ಕೊಡು. ಯಾಕಂತ ಹೇಳಿದ್ರೆ ಅದೆಲ್ಲವೂ ಕೂಡ ಎಲ್ಲಿಂದ ಶೇಖರಣೆಗೊಂಡಿದೆ, ಕೇಂದ್ರೀಕೃತಗೊಂಡಿದೆ ಅಂತ ಹೇಳಿದ್ರೆ ಸ್ವಲ್ಪ 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 ಎಲ್ಲರಿಂದ ಬಂದಿದೆ. ಅದಕ್ಕಾಗಿ ಅದನ್ನು ಇತರರಿಗೆ ಹಂಚು, ಸ್ವರ್ಗ ಸಾಮ್ರಾಜ್ಯ ನಿನಗೆ ಸಿಗುತ್ತದೆ. ಜಕ್ಕ ಏನು ಮಾಡಿದ ಅಂತ ಹೇಳಿದ್ರೆ ಆತನು ಕೂಡ ಅದನ್ನೇ ಮಾಡ್ತಿದ್ದ. ಎಲ್ಲರಿಂದ ಸುಂಕ ವಸೂಲು ಮಾಡುತ್ತಿದ್ದ. ಮತ್ತೆ ಅದರಿಂದ ತೃಪ್ತಿ, ಸಮಾಧಾನ ಇದ್ದಿಲ್ಲ ಅವನಿಗೆ. ಎಷ್ಟು ಧನ ಸಂಪತ್ತು ಮಾಡಿದರೂ ಕೂಡ ಸಮಾಧಾನ ಇದ್ದಿಲ್ಲ. ಕೊನೆಗೆ ಆತನಿಗೆ ಅರಿವಾಗ್ತದೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸುತ್ತಾನೆ ಮತ್ತು ಯೇಸು ಸ್ವಾಮಿಯನ್ನು ತನ್ನ ಮನೆಗೆ ಕರೆಯುತ್ತಾನೆ. ಅಲ್ಲಿ ಹೋದಾಗ ಆತನಿಗೆ ಆದಂಥ ಸಂತೋಷ ಅತೀವ. ಎಷ್ಟು ಹಣವನ್ನು ಸಂಗ್ರಹಿಸಿದ್ದನೋ ಆ ಹಣದಿಂದ ಬಾರದ ಸಂತೋಷ ಆತನಿಗೆ ಆವಾಗ ಸಿಕ್ಕಿತು, ಯಾವಾಗ ಯೇಸು ಸ್ವಾಮಿ ಆತನ ಮನೆಗೆ ಬಂದರೋ ಆಗ. ಅದಕ್ಕಾಗಿ ಪ್ರಿಯರೇ, ನಮ್ಮಲ್ಲಿ ಬೇಕಾದಷ್ಟು ಇದ್ದು
ನಮ್ಮಲ್ಲಿ ಯೇಸು ಸ್ವಾಮಿ ಬರದಿದ್ದರೆ, ನಮ್ಮಲ್ಲಿ ದೇವರು ಬರದಿದ್ದರೆ ಅದೆಷ್ಟು ಇದ್ದರೂ ಕೂಡ ನಮಗೆ ಮನಸ್ಸಿಗೆ ನೆಮ್ಮದಿ ಇರುವುದಿಲ್ಲ, ಶಾಂತಿ ಇರುವುದಿಲ್ಲ. ಯಾವಾಗ ಇರ್ತದಂತ ಹೇಳಿದರೆ, ದೇವರು ಯಾವಾಗ ನಮ್ಮಲ್ಲಿ ನೆಲೆಸುತ್ತಾರೋ ಆಗ ಅದೆಲ್ಲವೂ ಕೂಡ ನಮ್ಮಲ್ಲಿ ಇರುತ್ತದೆ. ಪ್ರಿಯರೇ, ಇವತ್ತು ಈ ಒಂದು ಸಂದೇಶವನ್ನು ಕೇಳುತ್ತಿರುವಾಗ ನಾವು ದೇವರಲ್ಲಿ ಪ್ರಾರ್ಥಿಸುವ, ನಮ್ಮ ನಿತ್ಯ ಜೀವನದಲ್ಲಿ ಪ್ರಾಮಾಣಿಕತೆಯಿಂದ ಅಂತಃಕರಣಕ್ಕೆ ಸರಿಯಾಗಿ ನಾವು ಜೀವಿಸಲು, ನಮ್ಮಲ್ಲಿ ಏನುಂಟು ಅದರಲ್ಲಿ ತೃಪ್ತಿ ಪಡೆಯಲು ನಾವು ದೇವರಲ್ಲಿ ಪ್ರಾರ್ಥಿಸುವ, ಮತ್ತು ಆಗ ನಮಗೆ ಸಮಾಧಾನದ, ಶಾಂತಿಯ ಸಿರಿ ಸಂಪತ್ತು ನಮ್ಮಲ್ಲಿ ಉಂಟಾಗುತ್ತದೆ. ನಮಗೆ ಸಂತೋಷ ಇರ್ತದೆ, ಸಮಾಧಾನ ಇರ್ತದೆ. ಕರ್ತರಾದ ದೇವರೇ, ಆ ತರುಣನು ನಿಮ್ಮ ಪುತ್ರರಲ್ಲಿ ಬಂದು ಕೇಳಿದಾಗ, ನಿಮ್ಮ ಪುತ್ರರು ನಮ್ಮ ವಿಮೋಚಕರು ಯೇಸು ಸ್ವಾಮಿ ಆ ತರುಣನಿಗೆ ಒಂದು ಪಂಥವನ್ನು ನೀಡಿದರು. ನಿನ್ನಲ್ಲಿ ಇರುವುದನ್ನು ಹೋಗಿ ಮಾರು, ಮತ್ತೆ ಬಡಬಗ್ಗರಿಗೆ ದಾನ ಮಾಡು ಅಂತ ಹೇಳಿಕೊಂಡು. ಕರ್ತರಾದ ದೇವರೇ, ನಮ್ಮಲ್ಲಿ ನ್ಯಾಯಯುತವಾಗಿ ಏನಿದೆಯೋ ಅದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಮ್ಮಲ್ಲಿ ಎಲ್ಲಿಯಾದರೂ ತಪ್ಪಾಗಿ ಅಥವಾ ಮೋಸದಿಂದ ಅಥವಾ ಇನ್ಯಾವುದೋ ರೀತಿಯಿಂದ ನಮಗೆ ಯಾವುದು ಸಲ್ಲದಲ್ಲವೋ ಅದು ಒಂದು ವೇಳೆ ನಮ್ಮಲ್ಲಿ ಇದ್ದರೆ ಅದನ್ನು ನಾವು ಯಾರಿಗೆ ಅದು ಸಲ್ಲಬೇಕು ಅವರಿಗೆ ನೀಡಿ ಮನಸ್ಸಿನ ನೆಮ್ಮದಿ ಮತ್ತು ಶಾಂತಿಯನ್ನು ಪಡೆಯಲು ನಮಗೆ ಸಹಾಯ ಮಾಡಿದ್ದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಿಮ್ಮ ಪುತ್ರ ನಮ್ಮ ಕರ್ತ ಯೇಸು ಕ್ರಿಸ್ತರ ಮುಖಾಂತರ. ಆಮೇನ್.